ಸ್ಪಂದನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಲೇಟೆಸ್ಟ್ ಡಾನ್ಸ್ ಹೆಜ್ಜೆಗೊಂದು ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ಸ್ಪಂದನ ವಾಹಿನಿಯಲ್ಲಿ ಲೇಟೆಸ್ಟ್ ಡಾನ್ಸ್ ಹೆಜ್ಜೆಗೊಂದು ಹೆಜ್ಜೆ ಕಾರ್ಯಕ್ರಮದ ಪ್ರೋಮೋಗಳನ್ನು ನೀವು ನೋಡಿರಬಹುದು. ಈ ಕಾರ್ಯಕ್ರಮ ಏನಿರಬಹುದು ಎಂಬ ಕುತೂಹಲ ನಿಮಗಿದೆ, ನನಗೆ ಗೊತ್ತು. ಲೇಟೆಸ್ಟ್ ಡಾನ್ಸ್ ಹೆಜ್ಜೆಗೊಂದು ಹೆಜ್ಜೆ ಕಾರ್ಯಕ್ರಮದ ಮೊದಲನೆಯ ಸಂಚಿಕೆಗೆ ನಾವು ನಿಮಗೊಂದು ಸೆಮಿ ಕ್ಲಾಸಿಕಲ್ ನೃತ್ಯವನ್ನು ತಗೊಂಡು ಬಂದಿದ್ದೇವೆ. ಇದರ ಹಾಡು ಕೇಳಿರಬಹುದು, ಸ್ವಲ್ಪ 2017ನ ಮೂವಿ ಜೂಮ್ ಬರಾಬರ್ ಜೂಮ್ ಇದರ ಬೋಲ್ನ ಹಲ್ಕೆ ಹಲ್ಕೆ ಹಾಡಿಗೆ ಹೆಜ್ಜೆಗಳನ್ನು ಕಂಪೋಸ್ ಮಾಡಿದ್ದೇವೆ. धागे तोड़ लाओ चांदनी से नूर के, घूंघट ही बना लो रोशनी से नूर के. धागे तोड़ लाओ चांदनी से नूर के, घूंघट ही बना लो रोशनी से नूर के. शर्मा गई तो आगोश में लो, हो सांसों से उलझी रहे मेरी सांसें. बोलना हल्के हल्के, बोलना हल्के हल्के, होंठ से हल्के हल्के, बोलना हल्के. बोलना हल्के हल्के, बोलना हल्के हल्के, होंठ से हल्के हल्के, बोलना हल्के. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಡಾನ್ಸ್ ಸ್ಟೆಪ್ಸ್. ಸ್ಟಾರ್ಟ್ ಮಾಡುವ ಮೊದಲು ಕೆಲವು ಬೇಸಿಕ್ ಇನ್ಸ್ಟ್ರಕ್ಷನ್ಸ್. ಈ ವಿಡಿಯೋ ಮಿರರ್ಡ್ ಆಗಿರ್ತದೆ, ಅಂದರೆ ನಮ್ಮ ಲೆಫ್ಟ್ ಹ್ಯಾಂಡ್ ಮೂವ್ಮೆಂಟ್ಸ್ ನಿಮ್ಮ ರೈಟ್ ಹ್ಯಾಂಡ್ ಮೂವ್ಮೆಂಟ್ಸ್ ಆಗಿರ್ತದೆ. ಸೊ ವೆನ್ ವಿ ಡೂ ಆರ್ ಲೆಫ್ಟ್ ಸೈಡ್ ಮೂವ್ಮೆಂಟ್ಸ್, ಯು ವಿಲ್ ಡೂ ಯೋರ್ ರೈಟ್ ಮೂವ್ಮೆಂಟ್ಸ್. ಮಿರರ್ಡ್ ಇಮೇಜ್ ರಿಫ್ಲೆಕ್ಷನ್ ತರ ಮಾಡಿದ್ರೆ ಆಯ್ತು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಸ್ಟೆಪ್. ಮೊದಲು ಕೈ ಮೂವ್ಮೆಂಟ್ಸ್ ಹೇಳ್ತೇವೆ, ಆಮೇಲೆ ಕಾಲ್ ಮೂವ್ಮೆಂಟ್ಸ್ಗಳನ್ನು ಅದಕ್ಕೆ ಜಾಯಿನ್ ಮಾಡುವ. ದ ಫಸ್ಟ್ ಸ್ಟೆಪ್, ರೈಟ್ ಹ್ಯಾಂಡ್ ಇನ್ ಫ್ರಂಟ್ ಆಫ್ ಯೋರ್ ಚೆಸ್ಟ್, ಲೆಫ್ಟ್ ಹ್ಯಾಂಡ್ ಬೆನ್ನಿನ ಮೇಲೆ. ಎಸ್, ಕೌಂಟ್ಸ್ ಹೀಗೆ ಹೋಗ್ತದೆ, 1 2 3 1 2. ಸೊ 1 2 3 1 2. ಲೆಟ್ಸ್ ಡೂ ಇಟ್. 1 2 3 1 2. ಇದಕ್ಕೆ ಕಾಲ್ ಮೂವ್ಮೆಂಟ್ಸ್ ಇಲ್ಲ, ಒಂದು ಪೊಸಿಷನ್ ಕೊಡ್ತೇವೆ. ರೈಟ್ ಲೆಗ್ ಫ್ರಂಟ್ ಆ್ಯಂಡ್ ಲೆಫ್ಟ್ ಲೆಗ್ ಬ್ಯಾಕ್, ಮಂಡಿಯಲ್ಲಿ. ಎಸ್, ಈ ರೀತಿ ಬಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ಉಳಿದ 2-3 ಸ್ಟೆಪ್ ಕೂಡ ಇದೇ ಪೊಸಿಷನ್ ಅಲ್ಲಿ ಇರ್ತದೆ, ಸ್ಟಾರ್ಟಿಂಗ್ ಸ್ಟೆಪ್ಸ್. ಸೊ ದ ಫಸ್ಟ್ ಒನ್, ಈಗ ಕೈ ಮಾಡಿದ ಸ್ಟೆಪ್ ಅನ್ನೇ ರಿಪೀಟ್ ಮಾಡುವ. ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಕ್, ರೈಟ್ ಹ್ಯಾಂಡ್ ಬ್ಯಾಕ್, ಲೆಫ್ಟ್ ಹ್ಯಾಂಡ್ ಇನ್ ಫ್ರಂಟ್. 1 2 3 1 2 1 2 3 1 2. ಡನ್ ವಿತ್ ದ ಫಸ್ಟ್ ಸ್ಟೆಪ್. ಎರಡನೇದು ಪೊಸಿಷನ್ ಸೇಮ್, ಕಾಲದ್ದು. ಕೈ ಈ ಹ್ಯಾಂಡ್ ಜೆಸ್ಚರ್, ಅಂದ್ರೆ ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಜೋಡಿಸೋದು. ದಿಸ್ ಹ್ಯಾಂಡ್ ಜೆಸ್ಚರ್. ಸೊ ಓಪನ್ 1 and 2. ಸೊ 1 2 3 4. 1 ಓಪನ್ ಮಾಡಿದ ನಂತರ ಒಂದು ಚಿಕ್ಕ ಶೋಲ್ಡರ್ ಮೂವ್ಮೆಂಟ್ ಹೀಗೆ, ಅಂಡ್ ದೆನ್ ರೈಟ್ ಹ್ಯಾಂಡ್ ಓಪನ್ ಮಾಡಿದ ಕೂಡಲೇ ಒಂದು ಚಿಕ್ಕ ಶೋಲ್ಡರ್ ಮೂವ್ಮೆಂಟ್. ಸೊ ಲೆಟ್ ಅಸ್ ಸ್ಟಾರ್ಟ್. 1 2 3 4. ಅಗೇನ್ 1 2 3 4. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಇಸ್ ಜಸ್ಟ್ ಅ ವೇವ್ ಆಫ್ ದ ಶೋಲ್ಡರ್ಸ್. ಈ ರೀತಿ ಹೀಗೆ ಮಾಡುವಾಗ ಮೆಲ್ಲ ನಿಲ್ಲುವುದು. ಸೊ 1 2 3 4. ಮೊದಲಿಂದ ಮಾಡುವ. ಎಸ್. ಸೊ ದ ಫಸ್ಟ್ ಮೂವ್ಮೆಂಟ್, ಹ್ಯಾಂಡ್ ಇನ್ ಫ್ರಂಟ್ ಆಫ್ ಯುವರ್ ಚೆಸ್ಟ್, ರೈಟ್ ಹ್ಯಾಂಡ್. Let us start. 5 6 7 go. 1 2 3 1 2 1 2 3 4 1 2 3 4. ಇದೀಗ ನಿಮ್ಮ ಸೆಕೆಂಡ್ ಸ್ಟೆಪ್ ಮುಗೀತು. ಈಗ ಇಲ್ಲಿಂದ ದ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ, ಕೈಯನ್ನ ಹೀಗೆ ಸ್ವಿಂಗ್ ಮಾಡಿ ಒಂದು ಫ್ಲವರ್. ಬರೀ ಕೈ ಸ್ಟೆಪ್ ಮಾಡ್ಕೊಳ್ಳುವ ಮೊದಲು 1 and
2 ರೈಟ್ ಅಲ್ಲಿ ಒಂದು ಫ್ಲವರ್, 3 ಆ್ಯಂಡ್ ಲೆಫ್ಟ್ ಅಲ್ಲಿ ಒಂದು ಫ್ಲವರ್ ಚಿಕ್ಕ. ಇದು ರಿಸ್ಟ್ ಮೂವ್ಮೆಂಟ್ಸ್ ಅಷ್ಟೇ, ಕಾಂಪ್ಲಿಕೇಟೆಡ್ ಇಲ್ಲ ಏನು ಕೂಡ. ಬಟ್ ಹೀಗೆ ಕೂಡ ಮಾಡ್ಬೋದು ಇಫ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ 1 2 3 ಆ್ಯಂಡ್ 4. ಲೆಟ್ ಅಸ್ ಡೂ ಇಟ್. 1 2 3 ಆ್ಯಂಡ್ 4 ಅಷ್ಟೇ. ನೆಕ್ಸ್ಟ್ ಮೂವ್ಮೆಂಟ್ ಕಾಲದ್ದು. ಇದಕ್ಕೆ ಕಾಲ್ ಮೂವ್ಮೆಂಟ್ ಹೀಗೆ ಬರ್ತದೆ. ಕಾಲನ್ನು ಒಂದು ಸ್ವಲ್ಪ ಬೆಂಡ್ ಮಾಡಿ, ಪಾಯಿಂಟ್ ಯೋರ್ ಲೆಫ್ಟ್ ಲೆಗ್, ಅಗೇನ್ ಬೆಂಡ್ ಆ್ಯಂಡ್ ಪಾಯಿಂಟ್ ಯೋರ್ ರೈಟ್ ಲೆಗ್ ಅಷ್ಟೇ. ವಿಲ್ ಡೂ ಇಟ್ ಅಗೇನ್ ವಿತ್ ದ ಹ್ಯಾಂಡ್ ಮೂವ್ಮೆಂಟ್ಸ್. 1 2 ಸ್ವಿಂಗ್ ಯೋರ್ ಹ್ಯಾಂಡ್ಸ್, 3 4 ಅಷ್ಟೇ. ಬೆಂಡ್ ಯೋರ್ ಲೆಗ್ ಆ್ಯಂಡ್ ರೈಟ್ ಲೆಗ್ ಔಟ್, ಬೆಂಡ್ ಯೋರ್ ಲೆಗ್, ಲೆಫ್ಟ್ ಲೆಗ್ ಔಟ್ ಅಷ್ಟೇ. Do it again with the counts. 1 2 3 4. ಇಲ್ಲಿಂದ after this position the next will be 1 2 ರೈಟ್ ಕೈ ಮೇಲೆ, ಲೆಫ್ಟ್ ಕೈ ಮೇಲೆ. ಹ್ಯಾಂಡ್ ಜೆಸ್ಚರ್ಸ್ ಬದಲಾಗಲಿಲ್ಲ. ಮೊದಲು ನಾನು ಹೇಗೆ ಈ ಸ್ಟೆಪ್ಪಿಗೆ ಈ ಹ್ಯಾಂಡ್ ಜೆಸ್ಚರ್ಸ್ ಹೇಳಿದ್ದೆ, ತೋರ್ಬೆರಳು ಹೆಬ್ಬೆರಳು ಜಾಯಿಂಟ್, ದ ಸೇಮ್ 1 2 3 4 ಅದಕ್ಕೆ ಮಾಡಿದ ಹಾಗೆ. ಈಗ ನೆಕ್ಸ್ಟ್ 1 ರೈಟ್ ಹ್ಯಾಂಡ್ ಅಪ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಷ್ಟೇ. ಒಂದು ಸೆಮಿ ಸರ್ಕಲ್ ರೀತಿಯಲ್ಲಿ ಹೀಗೆ ಮೂವ್ಮೆಂಟ್ ಮಾಡುವಂಥದ್ದು. ವಿಲ್ ಡೂ ಇಟ್? ಎಸ್. ಸೊ ದ ಫಸ್ಟ್ 1 2 3 4 5 6. ದಟ್ಸ್ ಇಟ್. 5 6 ಮಾಡುವಾಗ ಕಾಲು ಇಷ್ಟೇ. ಮೊದಲನೇ ಸ್ಟೆಪ್ಪಲ್ಲಿ ಹೇಗೆ ಬೆಂಡ್ ಮಾಡಿದ್ರಿ, ಈ ಎರಡನೇ ಸ್ಟೆಪ್ಪಲ್ಲಿ ಬರೀ ಕಾಲನ್ನು ಪಾಯಿಂಟ್ ಮಾಡೋದು. ಫಸ್ಟ್ ಲೆಫ್ಟ್ ಲೆಗ್ ಆ್ಯಂಡ್ ದೆನ್ ರೈಟ್ ಲೆಗ್ ಅಷ್ಟೇ. ವಿಲ್ ಡೂ ಇಟ್ ವಿತ್ ದ ಹ್ಯಾಂಡ್ಸ್. ಓಕೆ, ಫಸ್ಟ್ 1 2 3 4 5 6. ಪಾಸ್. ನೆಕ್ಸ್ಟ್ 1 ಕೈಯ ಜೆಸ್ಚರ್ಸ್ ಮೊದಲು ಹೇಳ್ತೇನೆ, ಬರೀ ಓಪನ್, 2 ಸಲ ಹೀಗೆ ಓಪನ್ ಮಾಡುವಂಥದ್ದು ಅಷ್ಟೇ. ಫ್ರಮ್ ಹಿಯರ್ ಈ ಪಾಯಿಂಟ್ ಆದ ನಂತರ ಕಾಲನ್ನು ಸ್ಲೈಡ್ ಮಾಡಿ ಮುಂದೆ ತರುವಂಥದ್ದು ಇಷ್ಟೇ. ಕೀಪ್ ಇಟ್ ನಿಯರ್ ಯೋರ್ ರೈಟ್ ಲೆಗ್. ಹೀಗೆ ಒಂದು ಸೆಮಿ ಸರ್ಕಲ್ ಮಾಡಿ ರೈಟ್ ಕಾಲ ಹತ್ರ ಇಟ್ಕೊಳ್ಳುವಂಥದ್ದು. ನೆಕ್ಸ್ಟ್ 1 2 ಅಷ್ಟೇ. ಲೆಟ್ಸ್ ಡೂ ಇಟ್ ಫ್ರಮ್ ಹಿಯರ್. 1 2 3 4. ಇದು ಮಾಡುವಾಗ ಕೂಡ ಶೋಲ್ಡರ್ ಮೂವ್ಮೆಂಟ್ಸ್, ಸ್ವಲ್ಪ ಚಿಕ್ಕ ಶೋಲ್ಡರ್ ಮೂವ್ಮೆಂಟ್ಸ್ ಅನ್ನ ಕೊಡಬೇಕು. ಸೊ 1 2 3 4. ಈ ಸೀಕ್ವೆನ್ಸ್ ಅನ್ನ ಕಂಪ್ಲೀಟ್ ಮಾಡುವ ಇಲ್ಲಿಂದ ಪೂರ್ತಿ. ಲೆಟ್ಸ್ ಡೂ ಇಟ್ ವಿತ್ ಕೌಂಟ್ಸ್. 5 6 7 ಗೋ. 1 2 3 4 1 2 3 4. ಸರಿ, ಈಗ ಮುಂದಿನ ಹೆಜ್ಜೆಯನ್ನು ಮಾಡುವ. ಲಾಸ್ಟ್ ಪೊಸಿಷನ್ ನಮ್ಮದಿದ್ದದ್ದು ಹೀಗೆ 1 2. ಎಸ್. ಇಲ್ಲಿಂದ ದ ನೆಕ್ಸ್ಟ್ ಹ್ಯಾಂಡ್ ಮೂವ್ಮೆಂಟ್ ವಿಲ್ ಬಿ 1 2 3 ಅಷ್ಟೇ. ಲೆಫ್ಟ್ ಕೈ ಕೆಳಗಡೆ ಬರುವಾಗ ರೈಟ್ ಕೈ ಮೇಲೆ 1 2 and 3 ಅಷ್ಟೇ. ಡೂ ಇಟ್. 1 2 3 ಅಷ್ಟೇ. ಇದಕ್ಕೆ ಕಾಲ್ ಮೂವ್ಮೆಂಟ್ಸ್. 1 2 3 ಅಂದರೆ ಕ್ಲೋಸ್ ಇಟ್, open your legs, close your legs ಅಷ್ಟೇ. Let us do it. 1 2 3 start. 1 2 3. ಓಕೆ. ಇಲ್ಲಿಂದ 2 ಚಿಕ್ಕ ವೇವ್. ಆಗ ಹೇಗೆ ಹೇಳಿದೆ, ಬೆಂಡ್ ಅಂಡ್ ಪಾಯಿಂಟ್ ಅಂತ, ಅದೇ ರೀತಿ ಈಗ ಕೂಡ 2 ಚಿಕ್ಕ ವೇವ್ ಅನ್ನ ಮಾಡೋದು. 1 2 3. ಪಾಯಿಂಟ್ ಯೋರ್ ಲೆಫ್ಟ್ ಲೆಗ್ ಅಗೇನ್. 1 2 3. ಪುನಃ ಮಾಡುವ, ಇಲ್ಲಿಂದ ಮಾಡುವ. 5 6 7 ಗೋ. 1 2 3 1 2 3. ಸೊ ಈ ಸ್ಟೆಪ್ ಬೆಂಡ್ ಮಾಡಿ ಪಾಯಿಂಟ್. ಅದಾದ್ಮೇಲೆ 5 ಕ್ಲಾಪ್ಸ್. 1 2 1 2 3 1 2 1 2 3 ಮಾಡಿ. ಒಲ್ಲಿ ದ ಲಾಸ್ಟ್ ಒನ್, ಲಾಸ್ಟ್ ಸ್ಟೆಪ್ ಕ್ಲಾಪ್ ಹೊಡಿವಾಗ ಮುಂದೆ ನೋಡಬೇಕು. ಅಲ್ಲಿಯ ತನಕ ಕೈಯನ್ನೇ ನೋಡ್ತಾ ಇರೋದು. ಸೊ 1 2 1 2 3. ಲೆಫ್ಟ್ ಲೆಗ್ ರೈಟ್ ಲೆಗ್ ಪಾಯಿಂಟ್ ಆಗಿರ್ತದೆ ಆಗ. 1 2 1 2 3. Let's do it. 1 2 1 2 3. ಓಕೆ. ಈಗ ಈ ಪೂರ್ತಿ ಸೀಕ್ವೆನ್ಸ್ ಅನ್ನು ಮತ್ತೊಮ್ಮೆ ಮಾಡುವ. ಇಲ್ಲಿಂದ 5 6 7 ಗೋ. 1 2 3 4 1 2 3 4 1 2 3 1 2 3 1 2 1 2 3.
ಲೇಟೆಸ್ಟ್ ಡಾನ್ಸ್ ಹೆಜ್ಜೆಗೊಂದು ಹೆಜ್ಜೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಲೇಟೆಸ್ಟ್ ಡಾನ್ಸ್ ಹೆಜ್ಜೆಗೊಂದು ಹೆಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಯ ತನಕ ಹಾಡಿನ ಮ್ಯೂಸಿಕಲ್ ಸೆಗ್ಮೆಂಟ್ ಮುಗೀತು. ಇದಾದ ನಂತರ ಇನ್ನು ಲಿರಿಕಲ್ ಪಾರ್ಟ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಧಾಗೆ ತೋಡಲಾವು ಚಾಂದನಿ ಸೆ ನೂರ್ಗೆ ಆ ಹಾಡಿಗೆ ಸ್ಟೆಪ್ಗಳನ್ನು ಮಾಡುವ. ದ ಫಸ್ಟ್ ಸ್ಟೆಪ್, ಕೈಯನ್ನು ಸ್ಟೆಪ್ಸ್ ರೀತಿಯಲ್ಲಿ 1 2 3 ಮೇಲೆ 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 3 ಸ್ಟೆಪ್ಪನ್ನು ಹೀಗೆ ಇಟ್ಟು, ಆಮೇಲೆ ಒಂದು ಚಿಕ್ಕ ಫಿಸ್ಟ್, ಒಂದು ಮುಷ್ಟಿಯಲ್ಲಿ ಚಿಕ್ಕ ಹೊಡೆತ ಕೈಗೆ ಹೀಗೆ, ಆ್ಯಂಡ್ ದೆನ್ ಟರ್ನ್ ಬ್ಯಾಕ್ ಅಷ್ಟೇ. ಓಕೆ, ಹ್ಯಾಂಡ್ ಜೆಸ್ಚರ್ಸ್ ಮೊದಲು 1 2 3 1 ಆ್ಯಂಡ್ 2. ರೈಟ್ ಕೈ ಮುಖದ ಹತ್ರ, ಲೆಫ್ಟ್ ಕೈ ಅಲ್ಲೇ ಇರ್ತದೆ. ಸೊ 1 2 3, ಒಂದು ಚಿಕ್ಕ ಬೀಟ್, ಆಮೇಲೆ ಟರ್ನ್ ಬ್ಯಾಕ್. ಟರ್ನ್ ಟು ಯೋರ್ ರೈಟ್ ಬ್ಯಾಕ್ ಕಾರ್ನರ್. ಓಕೆ, ಲೆಟ್ ಇಸ್ ಸ್ಟಾರ್ಟ್. 5 6 7 ಗೋ. 1 2 3 1 ಆ್ಯಂಡ್ 2. ಇದಕ್ಕೆ ಕಾಲಿನ ಮೂವ್ಮೆಂಟ್ಸ್ ಕೂಡ ಸೇಮ್ ಸಿಮಿಲರ್. 3 ಹೆಜ್ಜೆ ಮುಂದೆ, ಅದಾದಮೇಲೆ ಪೂರ್ತಿ ಬಾಡಿ ವೇಟನ್ನು ಶಿಫ್ಟ್ ಮಾಡೋದು ಟು ಯೋರ್ ರೈಟ್ ಲೆಗ್. ಲೆಟ್ ಇಸ್ ಸ್ಟಾರ್ಟ್. 1 2 3 1 ಆ್ಯಂಡ್ 2. ವಿಲ್ ಡೂ ಇಟ್. 5 6 7 ಗೋ. 1 2 3 1 ಆ್ಯಂಡ್ 2. ಪೂರ್ತಿ ಬಾಡಿ ವೇಟ್ ರೈಟ್ ಕಾಲಿನ ಕಡೆ ಶಿಫ್ಟ್ ಮಾಡಿ, ರೈಟ್ ಬ್ಯಾಕ್ ಕಾರ್ನರಿಗೆ ಫೇಸ್ ಮಾಡೋದು. ಸರಿ, ಈ ಇನ್ಸ್ಟ್ರೂಮೆಂಟಲ್ ಸೆಗ್ಮೆಂಟ್ ಇಂದ ಲಿರಿಕಲ್ ಸೆಗ್ಮೆಂಟ್ ತನಕ ಈಗ ಮತ್ತೊಮ್ಮೆ ಮಾಡುವ. ಈ ಸ್ಟೆಪ್ ಇಂದ ಶುರು ಮಾಡಿ ಕೊನೆಯ ಸ್ಟೆಪ್ ತನಕ. ಲೆಟ್ ಇಸ್ ಡೂ ಇಟ್. 5 6 7 ಗೋ. 1 2 3 4 1 2 3 4 1 2 3 1 2 3 1 2 1 2 3. ನಮ್ಮ ಲಾಸ್ಟ್ ಪೊಸಿಷನ್ ಇದ್ದದ್ದು ಇಲ್ಲಿ. ಪೂರ್ತಿ ಬಾಡಿ ವೇಟ್ ರೈಟ್ ಕಾಲಿಗೆ ಶಿಫ್ಟ್ ಆಗಿತ್ತು. ಇದು ಲಾಸ್ಟ್ ಪೊಸಿಷನ್. ಇಲ್ಲಿಂದ ಹಾಡು ಹೀಗೆ ಹೋಗ್ತದೆ. ಚಾಂದನಿ ಸೇ ನೂರ್ಗೆ. ಸೊ ಚಾಂದನಿ ಅಂತ ಹೇಳಿದ್ರೆ ಚಂದ್ರನ ಬೆಳಕಾಗಿರ್ತದೆ. ಚಂದ್ರನ ಮೇಲೆ ಒಂದು ಸೆಮಿ ಸರ್ಕಲ್ ರೂಪದಲ್ಲಿ ಇದೇ ಹಸ್ತ, ಸೇಮ್ ಹ್ಯಾಂಡ್ ಜೆಸ್ಚರ್ಸ್ ಅಲ್ಲಿ ಒಂದು ಚಿತ್ರ ಹೀಗೆ ಬಿಡಿಸೋದು. ಹಾಫ್ ಸೆಮಿ ಸರ್ಕಲ್, ಅಪ್ಪರ್ ಸೆಮಿ ಸರ್ಕಲ್, ಪುನಃ ವಾಪಸ್ 1 ಆ್ಯಂಡ್ 2. ಆಗ ನಿಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಬೋ ಹತ್ರ ಇರ್ತದೆ ಅಷ್ಟೇ. ಹ್ಯಾಂಡ್ ಪೊಸಿಷನ್ಸ್ ಮಾಡುವ. 1 2. ಒನ್ ಮೋರ್ ಟೈಮ್. 1 2. ಇದಾದ ನಂತರ ಒಂದು ಚಿಕ್ಕ ಟರ್ನ್ ಮಾಡುವಾಗ ರೈಟ್ ಕೈ ಮೇಲೆ ಅಂಡ್ ಡೌನ್. 1 2 1 2 ಅಷ್ಟೇ. ಲೆಟ್ಸ್ ಡೂ ಇಟ್ ಅಗೇನ್. 1 2. ಟರ್ನ್ ಮಾಡುವಾಗ 1 2. ಇದ್ರ ಕಾಲ್ ಜೆಸ್ಚರ್ಸ್ ಹೇಳ್ತೇನೆ. ಲೆಫ್ಟ್ ಲೆಗ್ ಇನ್ ಫ್ರಂಟ್, ಕೈ ಪೊಸಿಷನ್. ಚಾಂದನಿ ಸೇ ನೂರ್ಗೆ ಈಗ ಹೇಗೆ ಹೇಳಿದೆ, ಕೈ ಮೇಲೆ ಮತ್ತೆ ಪೊಸಿಷನ್ಗೆ ತಂದು ಟರ್ನ್ ಮಾಡೋದು ಅಷ್ಟೇ. ಸೊ 1 ಟರ್ನ್. ಎಸ್. ಸೊ ವಿಲ್ ಡೂ ಇಟ್ ಅಗೇನ್. ಪೊಸಿಷನ್, ಲೆಫ್ಟ್ ಕಾಲ್ ಮುಂದೆ. ಚಾಂದನಿ ಸೇ ನೂರ್ಗೆ. धागे तोड़ लाओ चांदनी से नूर के. ನಮ್ಮ ಲಾಸ್ಟ್ ಪೊಸಿಷನ್ ಇದ್ದದ್ದು ಟರ್ನ್. ಇಲ್ಲಿಗೆ ಬಂದು ಸ್ಟಾಪ್. ಇದಾದ್ಮೇಲೆ ದ ನೆಕ್ಸ್ಟ್ ಹ್ಯಾಂಡ್ ಜೆಸ್ಚರ್ ವಿಲ್ ಬಿ ಲೆಫ್ಟ್ ಹ್ಯಾಂಡ್ ಸೊಂಟದ ಹತ್ರ ಹೀಗೆ ಅಪ್ ಅಂಡ್ ಡೌನ್. ಪುನಃ ರೈಟ್ ಹ್ಯಾಂಡ್ ಇಲ್ಲಿ ಸೊಂಟದ ಹತ್ರ ಅಪ್ ಅಂಡ್ ಡೌನ್. ಇದ್ರ ಜೊತೆ ಕಾಲ್ ಮೂವ್ಮೆಂಟ್ ಬರುವಾಗ ಟರ್ನ್ಸ್ ಬರ್ತದೆ, 2 ಟರ್ನ್ಸ್ ಬರ್ತದೆ. ಆದರೆ ಅದಕ್ಕಿಂತ ಮೊದಲು ಕೈ ಅದು ಕ್ಲಿಯರ್ ಮಾಡ್ಕೊಳ್ವಾ. 1 2 3 1 2 3. We'll do it with 4 counts. 1 2
3 4 1 2 3 4. ಓಕೆ, ಈಗ ಕಾಲಿನ ಮೂವ್ಮೆಂಟ್. ಕಾಲು ಲೆಫ್ಟ್ ಲೆಗ್ ಪಾಯಿಂಟ್, ಕೀಪ್ ಇಟ್ ಡೌನ್, ಆಮೇಲೆ ತಿರುಗಿ ಪೊಸಿಷನ್ ಅಷ್ಟೇ. ರೈಟ್ ಲೆಗ್ ಪಾಯಿಂಟ್, ಕೆಳಗಿಟ್ಟು ತಿರುಗಿ ಪೊಸಿಷನ್. ಪೊಸಿಷನ್ ಅಂದ್ರೆ ನಾರ್ಮಲ್, ಯಾವುದು ಕಾಲ್ ಮೂವ್ಮೆಂಟ್ ಇಲ್ಲ, ಕೈ ಮೂವ್ಮೆಂಟ್ ಇಲ್ಲ. ಸೊ ಈ ಕೈ ಎದೆ ಮುಂದೆ ಇರ್ತದೆ. ಇಲ್ಲಿಂದ ಸ್ಟಾರ್ಟ್. 1 2 3 4 1 2 3 4. ಓಕೆ, ಇದನ್ನು ಕೌಂಟ್ಸ್ ಜೊತೆ ಮಾಡುವ ಕರೆಕ್ಟ್ ಆಗಿ. ಪ್ರೀವಿಯಸ್ ಸ್ಟೆಪ್ ಚಾಂದನಿ. ಚಾಂದನಿ ಸೆ ನೂರ್ ಕೆ, ಅಲ್ಲಿಂದ 5 6 7 ಗೋ. 1 2 3 4 1 2 3 4 1 2 3 4. ಓಕೆ, ನೆಕ್ಸ್ಟ್ ಸ್ಟೆಪ್. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ಬಂದು ಹೀಗೆ ಸೊಂಟದ ಹತ್ತಿರದಿಂದ ಕೈ ಹೀಗೆ ಓಪನ್. ಸೊ ಫಸ್ಟಿಗೆ ನಿಮ್ಮ ಲೆಫ್ಟ್ ಕೈ ಓಪನ್ ಆಗ್ತದೆ, ಆಮೇಲೆ ರೈಟ್ ಕೈ ಓಪನ್ ಆಗ್ತದೆ. ಸೊ 1 2 1 2 3 1 2 1 2 3 ಮಾಡುವ. 5 6 7 ಗೋ. 1 2 1 2 3 1 2 1 2 3. ಈ ಕೈ ಓಪನ್ ಆದ ನಂತರ ಅದನ್ನು ಓಪನ್ ಹಾಗೆ ಇಟ್ಟು ಆಮೇಲೆ ರೈಟ್ ಕೈ ಓಪನ್. ಲೆಟ್ ಅಸ್ ಡೂ ದ ಲೆಗ್ ಮೂವ್ಮೆಂಟ್ಸ್. ಕಾಲು 1 2 1 2 3 1 2 1 2 3 ಮಾಡುವ. 1 2 ಕಾಲ ಬೆರಳ ಮೇಲೆ 3 1 2 1 2 3. ಕೈ ಕಾಲು ಒಟ್ಟಿಗೆ ಮಾಡುವ. 5 6 7 ಗೋ. 1 2 1 2 3 1 2 1 2 3. ಈ ಪೂರ್ತಿ ಸೆಕ್ಷನ್ ಅನ್ನ ಮತ್ತೊಮ್ಮೆ ಮಾಡುವ. ಚಾಂದನಿ ಇಲ್ಲಿಂದ 5 6 7 ಗೋ. 1 2 3 4 1 2 3 4 1 2 3 4 1 2 1 2 3 1 2 1 2 3. Yes. धागे तोड़ लाओ चांदनी से नूर के, ಈಗ ನಮ್ಮ ಲಾಸ್ಟ್ ಪೊಸಿಷನ್ ಇದ್ದದ್ದು ಹೀಗೆ ಓಪನ್. 1 2 1 2 3 1 2 1 2 3. ಇಲ್ಲಿಂದ ಮತ್ತೊಂದು ಲಿರಿಕಲ್ ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅದು घूंघट ही बना लूं रोशनी से नूर के. ಸೊ ವಿಲ್ ಡೂ ದ್ಯಾಟ್. घूंघट ಮಾಡುವಾಗ ಕೈ घूंघट ಹೇಗೆ ಶಾಲನ್ನು ಹೀಗೆ ಶಾಲಲ್ಲಿ ಹೀಗೆ ಮುಖವನ್ನು ಮುಚ್ತಾರೆ, ಹಾಗೆ घूंघट ही बना लूं 1 2 1 2 3 ಅಷ್ಟೇ. ವಿಲ್ ಡೂ ಇಟ್ ಅಗೇನ್. 1 2 1 2 3 ರೋಶನಿ ಸೆ ಅಂದ್ರೆ ನಿಮ್ಮ ರೈಟ್ ಅಪ್ಪರ್ ಕಾರ್ನರ್ಗೆ ಒಂದು ಚಿಕ್ಕ ವೇವ್, ಎದೆ ಹತ್ತಿರದಿಂದ ಹೀಗೆ ಮೇಲೆ, ಲೆಫ್ಟ್ ಕೈ ಕೆಳಗಡೆ ರೈಟ್ ಕೈ ಮೇಲೆ, ಈ ರೀತಿ ಒಂದು ವೇವ್. ಕಂಟಿನ್ಯೂಷನ್ ಮಾಡುವ. घूंघट ही बना लूं रोशनी से ನೂರ್ ಕೆ ಮಾಡುವಾಗ ಯೋರ್ ಲೆಫ್ಟ್ ಹ್ಯಾಂಡ್ ನಿಯರ್ ದ ಶೋಲ್ಡರ್, ಇಲ್ಲಿ ಶೋಲ್ಡರ್ ಹತ್ರ. ಇನ್ನೊಂದು ಕೈ ಅದರ ಮೇಲಿಡ್ಬೋದು ಅಥವಾ ಹೀಗೆ ಕೂಡ ಇಡ್ಬೋದು. ಅದರ ಮೇಲಿಡುವ ಈಗ ಸದ್ಯಕ್ಕೆ. ಓಕೆ, ಕಾಲಿನ ಜೆಸ್ಚರ್ ಹೀಗಿರ್ತದೆ. 1 2 ಆಗ ಮಾಡಿದ ಹಾಗೆ ಒಂದು ಸೆಮಿ ಸರ್ಕಲ್ ಮಾಡಿ ಕಾಲನ್ನ ಜೋಡಿಸೋದು ಅಷ್ಟೇ. ಇಲ್ಲಿಯೇ ಎಲ್ಲ ಸ್ಟೆಪ್ ಬರ್ತದೆ. घूंघट ही बना लूं ರೋಶನಿ ಮಾಡುವಾಗ ರೈಟ್ ಕಾಲು ಮುಂದೆ, ಪುನಃ ಪಾಯಿಂಟ್ ಮಾಡೋದು ರೈಟ್ ಕಾರ್ನರಿಗೆ. ರೈಟ್ ಕಾಲು ಮುಂದೆ ಬಂದು ಕೈ ಒಂದು ಚಿಕ್ಕ ವೇವ್. ನೂರಕ್ಕೆ ಕೂಡ ಕೈ ಕಾಲಲ್ಲೇ ಇರ್ತದೆ, ನೋ ಮೂವ್ಮೆಂಟ್ಸ್. ಲೆಟ್ಸ್ ಡೂ ಇಟ್. 5 6 7 ಗೋ. 1 2 3 4 1 2 3 4 ಅಷ್ಟೇ. धागे तोड़ लाओ चांदनी से नूर के, घूंघट ही बना लो रोशनी से नूर के. ಲಾಸ್ಟ್ ಪೊಸಿಷನ್ ಇದ್ದದ್ದು ಇಲ್ಲಿ, ಚಾಂದನಿ ಸೆ ನೂರ್ ಕೆ. ಅದಾದ್ಮೇಲೆ ದ ನೆಕ್ಸ್ಟ್ ವಿಲ್ ಬಿ, ಸೊ 1 2 3 4 1 2 3 4 ಅಷ್ಟೇ. ಕೈ ಎರಡು ಕೈ ಕೂಡ ರೈಟ್ ಸೈಡ್, ಲೆಫ್ಟ್ ರೈಟ್ ಲೆಫ್ಟ್. ಕ್ಲೋಸ್ ಯುವರ್ ಕ್ಲೋತ್ಸ್, ಓಪನ್ ಕ್ಲೋಸ್ ಅಂಡ್ ಓಪನ್ ಅಷ್ಟೇ. ಓಕೆ,
ಬೈ ಚಾನ್ಸ್ ಏನೋ ಬಟ್ಟೆ ಹಿಡ್ಕೊಳ್ಳಿಕ್ಕಾಗದಿದ್ರೆ ಬರೀ ಕೈ ಕೂಡ ಮಾಡ್ಬೋದು. 1 2 3 4 1 2 3 4 ಹೀಗೂ ಮಾಡ್ಬೋದು. ದ ಡ್ರೆಸ್ 5 6 7 ಗೋ 1 2 3 4 1 2 3 4. घूंघट ही बना लो रोशनी से नूर के, ಈಗ ಈ ಇಷ್ಟು ಮೊದಲನೇ ಸೆಗ್ಮೆಂಟ್ ಅನ್ನ ಕೌಂಟ್ಸ್ ಜೊತೆ ಮತ್ತೊಮ್ಮೆ ಮಾಡುವ, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ. धागे तोड़ लाओ चांदनी से नूर के, घूंघट ही बना लो रोशनी से नूर के. ನಮ್ಮ ಹೆಜ್ಜೆಯೊಂದಿಗೆ ನಿಮ್ಮ ಹೆಜ್ಜೆ ಸೇರ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಗೆ ಇಲ್ಲಿಯೇ ಮುಕ್ತಾಯವನ್ನ ಹೇಳ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ನೋಡ್ತಾ ಇರಿ ಸ್ಪಂದನ ವಾಹಿನಿ.